ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದಿನೇಶ್ ಹೆಗಡೆ ಅವರೇ, ಮೊಹಮ್ಮದ್ ಬ್ಯಾರಿ ಅವರು ಮಾತನಾಡಿದ್ರು ಒಂದು ರೀತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಿದೆ ಸೊ ಅದನ್ನು ನಾವು ಫಾಲೋ ಮಾಡಿದರೆ ಇದಕ್ಕಿಂತಲೂ ಜಾಸ್ತಿ ನಮಗೆ ತೆಗೆದುಕೊಳ್ಳುವಂಥ ಅವಕಾಶ ಇದೆ. ಬಟ್ ನಮಗೆ ಗೊತ್ತಿದೆ ಇಲ್ಲಿನ ಸಾಮಾಜಿಕ ಕಳಕಳಿ ಎನ್ನುವಂಥದ್ದು ಗೊತ್ತಿದೆ. ನಾವು ಸೇವೆಯ ಕಾರಣಕ್ಕಾಗಿ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ 13,000 ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. 30,000ವರೆಗೆ ತೆಗೆದುಕೊಳ್ಳಬಹುದು ಹೈಸ್ಕೂಲಿಗೆ. ಸೊ ನೀವು ಯಾಕೆ ಮುಗಿದು ಬಿದ್ದದ್ದು ಯಾಕೆ ಅವರ ಮೇಲೆ, ಖಾಸಗಿ ಶಾಲೆಗಳ ಮೇಲೆ ಮುಗಿದು ಬಿದ್ದ ಕಾರಣ ಏನು ಅನ್ನುವಂಥದ್ದು? ಈಗ ಬಹಳ ಮುಖ್ಯವಾಗಿ ನಾನು ಈಗ ಅಧ್ಯಕ್ಷರು ಕೂಡ ನೋಡಿದ್ರೆ ನನ್ನನ್ನೊಬ್ಬ ಮಗುವಾಗಿ ನೋಡಿ, ನನಗೆ ಶಿಕ್ಷಣ ಕೊಡಲಿಕ್ಕೆ ಕಾಯ್ದೆ ಪ್ರಕಾರ ಜವಾಬ್ದಾರಿ ಯಾರು? ಸರ್ಕಾರ. ಸರ್ಕಾರ. ನನಗೆ ಅಧ್ಯಕ್ಷರು ಅಲ್ಲ, ನಾನು ಟಾರ್ಗೆಟ್ ಮಾಡೋದು ಅಧ್ಯಕ್ಷರಿಗಲ್ಲ. ನಾನು ಇಲ್ಲಿ ಕೂತ್ಕೊಂಡು ನಾನು ಟಾರ್ಗೆಟ್ ಮಾಡೋದು ಸರ್ಕಾರವನ್ನು. ನಿಮಗೆ ಸುಪ್ರೀಂ ಕೋರ್ಟ್ ಹೇಳಿ ಅದನ್ನು ನೀವು ಸರ್ಕಾರದಲ್ಲಿ ನೋಡ್ಕೊಳ್ಳಿ. ನನಗೆ ಸರ್ಕಾರ ಏನು ಕಾನೂನು ಮಾಡಿದೆ, ಸಂವಿಧಾನ. ನಾನು ಒಂದು ಹೇಳುವಂತದ್ದು, ನೀವು ಸರ್ಕಾರಿ ಶಾಲೆಗಳನ್ನ ಜಾಸ್ತಿ ಮಾಡಿ ಅನ್ನುವಂತ ಬೇಡಿಕೆಯನ್ನು ನೀಡಿ, ಅದನ್ನು ಮಾಡೋದಿಲ್ಲ. ನೀವು ಖಾಸಗಿ ಶಾಲೆಗಳಿಗೆ ಅಂಕುಶ ಹಾಕಿ ಅಂತಾನೆ ಹೇಳ್ತೀರಿ. ಇಲ್ಲ, ನಾನು ಅಂಕುಶ ಅಲ್ಲ. ತಾವು ದಯವಿಟ್ಟು ಈ ವಿಚಾರವನ್ನ ಇಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಒಂದು ಮೈಂಡ್ ಅನ್ನ ಡೈವರ್ಟ್ ಮಾಡಬಾರ್ದು. ಏನಂದ್ರೆ ಶಾಲೆ ಅಂದ್ರೆ ಸರ್ಕಾರಿ ಮತ್ತು ಪ್ರೈವೇಟ್ ಅನ್ನೋ ಕಾನ್ಸೆಪ್ಟ್ ಅನ್ನು ತೆಗೆದುಬಿಡಿ. ನನಗೆ ಮಗುವಿಗೆ ಶಾಲೆ ಮಾತ್ರ, ನನಗೆ ಮಗು ಸೇರುವವನಿಗೆ ಶಾಲೆ ಮಾತ್ರ ಗೊತ್ತು, ಅದು ಸರ್ಕಾರಿಯ ಪ್ರೈವೇಟ್ ಅನ್ನೋದು ಗೊತ್ತಿಲ್ಲ. ಕಾಯ್ದೆ ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ? ಫ್ರೀ ಎಜುಕೇಶನ್, ಶುಲ್ಕರಹಿತ. ನನಗೆ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಶುಲ್ಕರಹಿತ ಎಜುಕೇಶನ್ ಅನ್ನ ಖಾಸಗಿ ಶಾಲೆಗಳು ಕೊಟ್ರೆ ಅವ್ರು ಬಾಗಿಲು ಹಾಕೊಳ್ಬೇಕಾಗತ್ತೆ. ಇಲ್ಲ, ಇಲ್ಲಿ ಶುಲ್ಕರಹಿತ ಅನ್ನೋ ಅಲ್ಲಲ್ಲ, ಇಲ್ಲಿ ಶುಲ್ಕ ನಾವು ಈ ಖಾಸಗಿ ಅವರು ಪ್ರಾರಂಭಿಸಿದ್ರು ಏನಂದ್ರೆ ಅವ್ರು ಯಾಕೆ ನನಗೆ ಅನ್ಎಯ್ಡೆಡ್, ನಮ್ಗೆ ಸರ್ಕಾರದಿಂದ ಏನು ಗ್ರಾಂಟ್ ಬೇಡ ಅಂತ ಹೇಳ್ಕೊಂಡು ಯಾಕೆ ಅಫಿಡೇವಿಟ್ ಕೊಡ್ತಾರೆ? ಈ ಲಾಭ ಇಲ್ಲದಿದ್ರೆ ಕೊಡ್ತಾರೆ ಅವರು. ಈಗ ಅವ್ರೊಂದು ಅಪ್ಲಿಕೇಶನ್ ಹಾಕ್ತಾರೆ ಪರ್ಮಿಷನ್ಗೆ, ಆಗ ಸರ್ಕಾರ ಕೇಳತ್ತೆ ನೋಡಿ ನಿಮ್ಗೆ ಏಡೆಡ್ ಆರ್ ಅನ್ಎಯ್ಡೆಡ್. ಏಡೆಡ್ ಆಗಿದ್ರೆ ನಮ್ಮಲ್ಲಿ ಈ ರೀತಿ ಒಂದು ಫಂಡ್ ಇದೆ ಇಷ್ಟು, ಅದಕ್ಕೆ ಏನು ಹೇಳ್ತಾರೆ ಇವರು, ನಮಗೇನೂ ಬೇಡ ಅಂತ ಅಫಿಡೇವಿಟ್ ಕೊಡ್ತಾರೆ. ಆ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ ಈಸ್ ಇಟ್ ಬಿಸ್ನೆಸ್? ಅದಕ್ಕೆ ನೀವು ಮಾಫಿ ಅಂತ ಹೇಳಿದಂತ ವಿಚಾರ ನೋಡಿ. ಒಬ್ರು ಹೆತ್ತವರು ಅವರು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿಯೇ ಖಾಸಗಿ ಶಾಲೆಗಳ ಬಾಗಿಲು ಬಡಿಯುವಂತದ್ದು, ಮಾರ್ಚ್ ನಲ್ಲೇ ಹೋಗಿ ಕಾಯ್ತಾರೆ ಪ್ರಾಸ್ಪೆಕ್ಟಸ್ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು. ಸೊ ಹೆತ್ತವರು ಅವರು ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಸೊ ನಾವು ಕೊಡುವಂತ ಕ್ವಾಲಿಟಿಗೆ ಕೊಡಬೇಕಾದಂತ ಫೀಸ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಕೆಲಸ, ಅದು ನಾವು ಮಾಡ್ತೀವಿ. ಈ ವಿಚಾರಕ್ಕೆ ಬಹಳ ಮುಖ್ಯವಾದ ವಿಚಾರ ನಾನು ಇಲ್ಲಿ ಈ ಮಾಧ್ಯಮದ ಮೂಲಕ ಎಲ್ರಿಗೂ ತರಲಿಕ್ಕೆ ಬಯಸುವುದೇನೆಂದ್ರೆ 2012ರಲ್ಲಿ ಸರ್ಕಾರ ಒಂದು ಕಾನೂನು ರಚಿಸಿದೆ. ಆ ಕಾನೂನಿನ ಪ್ರಕಾರ ಏನಂದರೆ ಕನ್ನಡ ಮಾಧ್ಯಮವಾಗಲಿ ಇಂಗ್ಲೀಷ್ ಮಾಧ್ಯಮವಾಗಲಿ ಯಾವುದೇ ಇರಲಿ ಎಲ್ಲ ಸ್ಕೂಲ್ಗಳು ಒಂದೇ ಸ್ಟ್ಯಾಂಡರ್ಡ್, ಅದರ ಕ್ವಾಲಿಟಿ ವೈಸ್ ಅದರಲ್ಲಿರುವಂತಹ ಯಾವುದು ಫೆಸಿಲಿಟಿ ಎಲ್ಲವೂ ಕೂಡ ಸ್ಟ್ಯಾಂಡರ್ಡ್. ಈಕ್ವಲ್ ಎಜುಕೇಷನ್ ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಾಲಿಟಿ ಎಲ್ಲ ಬರುತ್ತೆ. ಹಾಗಾಗಿ ಈ ವಿಚಾರವನ್ನು ನಾನು ಅಧ್ಯಕ್ಷರಲ್ಲಿ ಕೇಳ್ತಾ ಇಲ್ಲ. ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರಕ್ಕೆ ಏನಂದರೆ ನಮಗೆ ನಾಚಿಕೆ ಹಾಕಬೇಕು. 2009ರಲ್ಲಿ ಆ್ಯಕ್ಟ್ ಬಂದಿದೆ, 2012ರಲ್ಲಿ ಕರ್ನಾಟಕ ಸರ್ಕಾರ ರೂಲ್ಸ್ ತಂದಿದೆ. 3 ವರ್ಷದ ಒಳಗೆ ಪ್ರತಿ ಗ್ರಾಮದಲ್ಲಿ ಒಂದು ಪ್ರೀ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡಿಂದ 5ನೇ ತರಗತಿವರೆಗೂ ಓದುವಂಥ ಮಗು ಇದ್ರೆ 1 ಕಿಲೋಮೀಟರ್ನಲ್ಲಿ ಸ್ಕೂಲ್ ಸಿಗಬೇಕು. ಅದನ್ನು ನಮ್ಮ ಸರ್ಕಾರ ಮಾಡಿದ್ಯಾ? ಅದನ್ನು ನಾವು ಮಾಡಿದೀವಾ? ನಮ್ಮ ಹೋರಾಟ ಇರುವುದು ಖಾಸಗಿ ಶಾಲೆಗಳ ವಿರುದ್ಧ ಅಲ್ಲ. ಅವ್ರು ಏನಿದ್ರೆ ಅವ್ರು ಮುಚ್ಚಿಕೊಳ್ಳಿ ಅಥವಾ ಸರ್ಕಾರ ಅದನ್ನು ಎಕ್ವಿಸಿಷನ್ ಮಾಡಲಿ, ಅದು ನಮಗೆ ಕನ್ಸರ್ನ್ ಇಲ್ಲ. ನಮ್ಮ ಹೋರಾಟ ಇರೋದು ನಾನೊಂದು ಮಗುವಾಗಿ ನನಗೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಸ್ಕೂಲ್, ನಾನು 6ನೇ ತರಗತಿವರೆಗೆ ಓದುದಿದ್ರೆ 3 ಕಿಲೋಮೀಟರ್, 8ನೇ ತರಗತಿವರೆಗೆ ಓದುದಿದ್ರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರ ಮಾಡಬೇಕು. ಇದನ್ನು ಯಾರು ಮಾಡಬೇಕು? ಡಿಸ್ಟ್ರಿಕ್ಟ್ ಅಥಾರಿಟಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಇವ್ರು ಯಾಕೆ ಮಾಡಲ್ಲ? ನನ್ನ ಹೋರಾಟ ಇರೋದು ನಾನೊಬ್ಬ ಮಗುವಾಗಿ ಕೇಳುವಂಥ ವಿಚಾರ ಏನಂದ್ರೆ, ಮತ್ತು ನಾನು ಸ್ಪಷ್ಟಪಡಿಸಿದೆ ಆರ್ಟಿಕಲ್ 21A ಮೂಲಕ ನಾನು ಮಾತನಾಡ್ತಿದ್ದೆ. ಮಗುವಿಗೆ ಕಾನ್ಫರ್ಡ್ ಯಾವ ಹಕ್ಕನ್ನು ನನಗೆ ಪ್ರದತ್ತ ಮಾಡಿದ್ದಾರೆ ಆ ಹಕ್ಕಿನ ಮೂಲಕ ನಾನು ಸರ್ಕಾರಕ್ಕೆ ಕೇಳೋದು. ಸೊ ದಿನೇಶ್ ಹೆಗಡೆ ಅವರು ಒಂದು ವಿಚಾರವನ್ನ ಕ್ಲಾರಿಫೈ ಮಾಡಿದ್ರು. ಹಾಗಾದ್ರೆ ಖಾಸಗಿ ಶಾಲೆಗಳ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ. ನನಗೆ ಸರ್ಕಾರ ಖಾಸಗಿ ಶಾಲೆಯವರಿಗೆ ಸರ್ಕಾರ ಏನು ನಿಗದಿಪಡಿಸಿದೆ, ಖಾಸಗಿ ಶಾಲೆ ಸರ್ಕಾರದ ಸ್ವಾಧೀನದಲ್ಲಿರೋದು. ಅಂದ್ರೆ ಸ್ವಾಧೀನ ಅಂದ್ರೆ ಪರ್ಮಿಷನ್ ತಗೊಂಡು ಮಾಡುವಂಥದ್ದು. ಹಾಗಿದ್ದಾಗ ಸರ್ಕಾರ ಅವರಿಗೆ ನಿಗದಿ ಮಾಡಿದಂತ
ಒಂದು ಫೀಸ್ ಏನಿದೆ ಅದನ್ನು ಮಾತ್ರ ನಾನು ಕೊಡ್ಲಿಕ್ಕೆ ಬದ್ಧ. ಅವರು ಹೇಳ್ತಾ ಇದ್ದಾರೆ, ನಾವು ಸರ್ಕಾರ ನಿಗದಿ ಮಾಡಿದಂತ ಏನು ಶುಲ್ಕ ಏನಿದೆ ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಇದನ್ನು ಒಪ್ತೀರಾ? ಮಂಗಳೂರಿನ ಸಿಟಿಯಲ್ಲಿ ಶಾಲೆಗಳು ಸರ್ಕಾರ ನಿಗದಿ ಮಾಡಿದ ದರದ ಪ್ರಕಾರವೇ ಎಜುಕೇಶನ್ ಅನ್ನ ಕೊಡ್ತಾ ಇದೆಯಾ? ಇದನ್ನು ಅಧ್ಯಕ್ಷರು ಹೇಳಬೇಕು. ಯಾಕಂದ್ರೆ ಅವರಿಗೆ ಒಂದು ಲಿಮಿಟೇಷನ್ ಇದೆ. ಈಗ ಸರ್ಕಾರ ಏನು ನಿಗದಿ ಮಾಡಿದೆ ಅನ್ನೋ ವಿಚಾರವನ್ನು ಮೊದಲು ಫಲಕ ಹಾಕಲಿ. ಫಲಕ ಹಾಕಿದ್ರೆ ನಾನು ಒಪ್ಕೊಳ್ತೇನೆ. ಫಲಕ ಹಾಕದೆ ಈಗ ಅಡ್ಮಿಷನ್ ಆಲ್ರೆಡಿ ಯಾವಾಗ ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಆಗಿದೆ, ಈ ಸಿಟಿಯಲ್ಲಿ ಡಿಸೆಂಬರ್ನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈಗ ನಾನೊಂದು ಪೇರೆಂಟ್ ಆಗಿ ಒಂದು ಸ್ಕೂಲ್ನ ಒಳಗೆ ಹೋಗ್ಬೇಕಾದ್ರೆ ನನಗೆ ಈ ಸ್ಕೂಲ್ ಬೇಕೋ ಬೇಡೋ ಅನ್ನೋ ವಿಚಾರ ನಾವು ನಿರ್ಧಾರ ತಗೊಳ್ಬೇಕಾದಿದೆಯಲ್ಲ ಅಂದ್ರೆ ಹೊರಗಿನ ಫಲಕದಲ್ಲಿ. ಅದಕ್ಕೆ 6x10 ವ್ಯಾಪ್ತಿಯ ಒಂದು ಬೋರ್ಡ್ನಲ್ಲಿ ಎಲ್ಲಾ ವಿಚಾರಗಳನ್ನ ಹಾಕಿ ನೀವು ಎಷ್ಟು ಫೀಸ್ ತಗೊಳ್ತೀರಿ ಅದರಲ್ಲಿ ಹಾಕಿ. ನೀವು ಅದರಲ್ಲಿ ಹಾಕಿ ನಾನು ಒಳಗೆ ಹೋಗುದಿದ್ರೆ ಎಸ್ ಐ ಆಮ್ ಎಗ್ರಿ ಫಾರ್ ದ್ಯಾಟ್ ಅಲ್ವಾ. ಅಲ್ಲಿ ನೀವು ನನಗೆ ಹೋಗಿ ಕೂಡ ಒಂದು ಬೇರೆ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು. ನೀವು ಎಷ್ಟು ಇಲ್ಲಿ ಫೀಸ್ ಹೇಳಿದಿರಿ ಅಷ್ಟನ್ನು ತಗೊಳ್ಳಿ, ಅದು ಪಬ್ಲಿಕ್ ನೋಟಿಸ್. ಹಾಗಾಗಿ ಇವತ್ತು ನಾವು ಎಲ್ಲಾ ಸ್ಕೂಲ್ಗಳಿಗೂ ಹೋಗಿದ್ದೀವಿ, ತಾವು ಅದನ್ನು ಇದು ಮಾಡಿದಿರಿ, ಜನರಿಗೆ ತಲುಪಿಸಿದ್ದೀರಿ. ಈಗ ಇಲ್ಲಿ ಹೋದಾಗ ನಮಗೆ ಬಂದಂತ ಗೊತ್ತಾದ ವಿಚಾರ ಏನಂದ್ರೆ, ಯಾರು ಕೂಡ ಅವರಿಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದ್ರೆ ಈ BOಗಳು ಏನ್ ಮಾಡ್ತಾರೆ, ಈ ಮುಖ್ಯಸ್ಥರು ಸರ್ಕಾರದ ಯಾವುದೇ ಆದೇಶವನ್ನು ನಿರೀಕ್ಷಿಸುತ್ತಿಲ್ಲ. ಯಾವ ಒಂದು ಪ್ರಾಸೆಸ್ ನಾನು ಸ್ಟಾರ್ಟ್ ಮಾಡಬೇಕು, ಈಗ ನಾವು ರೇಸಲ್ಲಿ ಇದ್ದಾಗೆ ನನಗೆ ಸರ್ಕಾರದ ಆಜ್ಞೆ ಬೇಕು, ಅದಕ್ಕೆ ನಾನು ಕಾಯುವುದಿಲ್ಲ. ನನಗೆ ಬೇಕಾದ ಫೀಸನ್ನು ನಾನು ಹೇಳ್ಕೊಂಡು ನಾನು ಅಡ್ಮಿಷನ್ ತಗೊಳ್ಳೋದಾ? ಇದು ತಪ್ಪು. ಹಾಗಾಗಿ ಯಾವುದೇ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ತೀರಾ, ಮಂಗಳೂರಿನಲ್ಲಿ ಆಗ್ತಾ ಇದೆ ಅಂತ ಆಗ್ತಾ ಇದೆ. ನೋಡಿ, ಈ ಫಲಕ ಹಾಕುವ ವಿಚಾರಕ್ಕೆ ನಾನು ಸಂಪೂರ್ಣ ಸಹಮತ ಇದೆ, ಫಲಕ ಹಾಕಲೇಬೇಕು. ಆದರೆ ಫೀಸ್ ಗೊತ್ತಿಲ್ಲ, ಸೀದಾ ಒಳಗೆ ಹೋದ ನಂತರ ಲೂಟಿ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ, ಖಂಡಿಸ್ತೇನೆ. ಯಾಕಂದರೆ ನಮ್ಮ ಯಾವುದೇ ಎಲ್ಲ ಶಾಲೆಗಳು ನಡೆಯುವಂಥದ್ದು, ನನ್ನ ಶಾಲೆ ಅಂತಲ್ಲ, ಎಲ್ಲ ಶಾಲೆಗಳಲ್ಲಿ ಪೇರೆಂಟ್ಸ್ ಮೀಟಿಂಗಲ್ಲಿ ನಾವು ಅನೌನ್ಸ್ ಮಾಡ್ತೀವಿ, ಬರುವ ವರ್ಷಕ್ಕೆ ಯಾವ ಫೀಸ್ ಇದೆ ಅನ್ನೋದು ತಿಳಿಸ್ತೇವೆ. ಆ ನಂತರ ಪ್ರತಿಯೊಂದು ಸ್ಟೂಡೆಂಟ್ ಇದು ಪೇರೆಂಟ್ಸ್ ಶಾಲೆಗೆ ಬಂದು ಫೀಸ್ ಎಲ್ಲಿ ಅಂತ ಹೇಳಿ ನಾವು ನಮ್ಮ ಫೀಸಿನ ಫಲಕವನ್ನು ಹಾಕಿಯೇ ಬಿಡ್ತೇವೆ. ಅದು ಈ ಫಲಕ ಅಲ್ಲ, ಫೀಸ್ ಇದು ಎಲ್ಲರಿಗೂ ತಿಳಿಯುವಾಗಿ ನಾವು ಫಲಕವನ್ನೇ ನಾವು ಹಾಕ್ತೇವೆ ಪ್ರತಿ ಶಾಲೆಯಲ್ಲಿ. ಈ ವರ್ಷ ಫೀಸಿನ ವಿವರ ಅನ್ನುವಂಥದ್ದು ಹಾಕ್ತೇವೆ. ಅದನ್ನು ನೋಡಿದ ನಂತರವೇ ಅಡ್ಮಿಷನ್ ಮಾಡೋದು ಹೊರತು, ಒಂದು ವೇಳೆ ಫೀಸು ಜಾಸ್ತಿ ಇದೆ ಅಂದರೆ ಆ ಪೇರೆಂಟ್ಸ್ ಬೇರೆ ಕಡೆಗೆ ಹೋಗ್ಬೋದು. ಯಾರು ಬಲಾತ್ಕಾರವಾಗಿ ಒಬ್ಬರನ್ನು ಮನೆಯಿಂದ ಎಳೆದುಕೊಂಡು ಬಂದು ನಾವು ಅಡ್ಮಿಷನ್ ಮಾಡಿಸುವುದಿಲ್ಲ. ಅವರಿಗೆ ತೃಪ್ತಿಯಾದಲ್ಲಿ, ಆ ಫೀಸ್ ತೃಪ್ತಿಯಾದಲ್ಲಿ ಅವರು ಆಟೋಮೆಟಿಕ್ ಆಗಿ ಆ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ. ಒಂದು. ಎರಡನೇದಾಗಿ ಕ್ವಾಲಿಟಿ ವೈಸ್ ಇವತ್ತಿನ ರಿಸಲ್ಟ್ ಫಲಿತಾಂಶ ನೋಡಿದರೆ ಖಾಸಗಿ ಶಾಲೆಗಳು ಕೊಡುವಂಥ ಆ 90% ಅಬೋವ್ ಅವರು ಇವತ್ತು ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಓವರಾಲ್ ರಿಸಲ್ಟ್ 60% ಇದ್ದರೂ ಕೂಡ 90% ಅಬೋವ್ ರಿಸಲ್ಟ್ ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಫಲಿತಾಂಶದಲ್ಲಿ ಒಂದು ಹೆಚ್ಚಳ ಉಂಟು ಮಾಡಬೇಕಾದ್ರೆ ಖಾಸಗಿ ಶಾಲೆಗಳ ಪಾತ್ರ ಭಾಳಷ್ಟಿದೆ. ಈ ಖಾಸಗಿ ಶಾಲೆಗಳ ಪಾತ್ರ ಅನ್ನುವಾಗ ನಾನು ಖಾಸಗಿ ಶಾಲೆ ಮ್ಯಾನೇಜ್ಮೆಂಟ್ ಅಂತೇಳಿ ನಾನು ಹೇಳುವುದಿಲ್ಲ, ಬದಲಿಗೆ ಅಲ್ಲಿ ಕೆಲಸ ಮಾಡುವಂಥ ಆ ಟೀಚರ್ಗಳು, ಆ ಶಿಕ್ಷಕರು ಬೆಳಗ್ಗೆ 7:30 ಗಂಟೆಯಿಂದ 6 ಗಂಟೆ ತನಕ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಯಾವ ರೀತಿ ನಮ್ಮ ಮಕ್ಕಳು ಅಂತೇಳಿ ಇವರು ನಮ್ಮ ಮಕ್ಕಳು ಹೇಳ್ತಿದ್ರು, ಆ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿಕೊಂಡು ಶಿಕ್ಷಣ ನೀಡ್ತಾ ಇದ್ದಾರಲ್ಲ, ಅದನ್ನು ನೋಡೋದು ನಿಮಗೆ ಈಗ ಬಂದಿರುವಂತ ಸುತ್ತೋಲೆಯ ಪ್ರಕಾರ ಹೇಗೆ ನಿಗದಿ ಮಾಡ್ತಾರೆ? ಒಂದು ಅದರ ಮೊದಲು ಶುಲ್ಕ ಹೇಗೆ ನಿಗದಿ ಮಾಡ್ತಾರೆ? ಪ್ರತಿಯೊಂದು ಇವರು ಹೇಳಿದ್ದಾರೆ, ಈಗ BO ಆಫೀಸ್ನವರು ಏನು ಅದರ ಬಗ್ಗೆ ಸುತ್ತೋಲೆ ಬಗ್ಗೆ ಮಾಡಲಿ, ಪ್ರತಿಯೊಂದು ಶಾಲೆಗೆ BO ಆಫೀಸ್ ಸುತ್ತೋಲೆ ಬಂದಿದೆ, ನಾವು ರಿಪ್ಲೈ ಕೊಟ್ಟಿದ್ದೇವೆ ಫೀಸ್ ಎಷ್ಟು ತಗೊಳ್ತೇವೆ ಅಂತೇಳಿ. BO ಆಫೀಸ್ ಕಡಾಕಡಿಯಾಗಿ ಅವರು ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಒಂದೇ ರೀತಿ ಇಲ್ಲ, ಎಲ್ಲ ಶಾಲೆಗೆ ಒಂದೇ ರೀತಿ ಇಲ್ಲ. ಈ ಬಗ್ಗೆ ನಿಮಗೆ ನಾವು ಒಂದು ವಿಚಾರವನ್ನು ಹೇಳ್ತೀವಿ. ಒಂದು ವಿಚಾರ, ಜಸ್ಟ್ 1 ಮಿನಿಟ್. ಅಂದ್ರೆ ಅದನ್ನು ಹೇಗೆ, ಅದರ ಮಾನದಂಡ ಏನು ಅನ್ನುವಂಥದ್ದು 1 ನಿಮಿಷ. ಈಗ ನೀವು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ, ಮಂಗಳೂರಿನಲ್ಲಿ ಇನ್ನೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್. ನಾವು ಕಿಮ್ಮನೆ ರತ್ನಾಕರ್ ಅವರಿಗೆ, ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಮೊಹಮ್ಮದ್ ಮೊಹಿಸಿನ್ ಶಿಕ್ಷಣ ಆಯುಕ್ತರಿಗೆ, ಸನ್ಮಾನ್ಯ BA ಮೊಯ್ದೀನ್ರವರ ನೇತೃತ್ವದಲ್ಲಿ, ಅವರು ನಮ್ಮ ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಫೆಡರೇಷನ್ ಗೌರವಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಮನವಿ ಅರ್ಪಿಸಲಿ ಶಾಲಾ ಶುಲ್ಕ ನಿಗದಿಯ ಬಗ್ಗೆ ನಾವು ತುಂಬ ಪಾಯಿಂಟ್ಸ್ ಕೊಟ್ಟಿದ್ದೇವೆ. ಒಂದು, ಶಿಕ್ಷಕರ ವೇತನ ಪ್ಲಸ್ 30% ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಲಾಗಿ ಬಂದ ಮೊತ್ತ ಶಾಲಾ ಶುಲ್ಕ. ಇದರಲ್ಲಿ ಏನೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇದೆ ಅಂದರೆ ನಾವು ಒಂದು ಓದಿ ಹೇಳ್ತೇವೆ, ಆಗ್ಬೋದಲ್ಲ? ಆದರೆ ಇದರಲ್ಲಿ ತರಬೇತಾದ ಶಿಕ್ಷಕರ ವೇತನ ಮಾತ್ರ ಪರಿಗಣಿಸಲು ಆದೇಶಿಸಲಾಗಿದೆ. ಒಂದು. ಎರಡನೇ, ಶುಲ್ಕ ನಿಗದಿಗೆ ಈ ರೀತಿಯ ವಿಧಾನವು ಅವೈಜ್ಞಾನಿಕವು, ಅಪ್ರಾಯೋಗಿಕವೂ ಆಗಿರುವುದು. ಒಂದೇ ಶಾಲೆಯಲ್ಲಿ ಪ್ರಾಥಮಿಕ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿತ್ತು. ನಾವು ಒಂದೇ ಶಾಲೆಯಲ್ಲಿ ಹೇಳೋದು, ಬೇರೆ ಬೇರೆ ಶಾಲೆ.
ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ಪ್ರಾಥಮಿಕ ತರಗತಿಗಳಿಗೆ ಅತ್ಯಂತ ಕನಿಷ್ಠ ಶುಲ್ಕವು, ಪ್ರೌಢಶಾಲೆಯಲ್ಲಿ ಅಧಿಕ ಶುಲ್ಕವು ವಿಧಿಸಲ್ಪಡಬೇಕಾಗುವುದು. 7ನೇ ಕ್ಲಾಸ್. ಸೊ ಇದು ನಿಮ್ಮ ಬೇಡಿಕೆ ಆಯ್ತು. ಈಗ ಸರ್ಕಾರದ ರೂಲ್ಸ್ ಏನು ಅಂತ ಸರ್ಕಾರ ಇದೆ, ಶಿಕ್ಷಕರ ವೇತನ ಪ್ಲಸ್ 30% ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದರಿಂದಾಗಿ ಅದೇ ಶಾಲೆಯಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಇದಾಗಿದೆ, ಅದು ಚೇಂಜ್ ಮಾಡಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಒಂದು ಎಲ್ಲರಿಗೂ ಸ್ವೀಕಾರಾರ್ಹವಾಗಂತ ಒಂದು ಸೂತ್ರವನ್ನು ತನ್ನಿ ಅನ್ನುವಂಥದ್ದು ನಾವು ಬೇಡಿಕೆ. ಈಗ ನೀವು ನಡೆಸ್ತಾ ಇರುವಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಮಂಗಳೂರಿನಲ್ಲಿ ನಡೀತಾ ಇರುವಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಇದೆ. ಸೊ ಅದು ಆ ಶಾಲೆಯ ಸ್ಟ್ಯಾಂಡರ್ಡ್ ಈ ಒಂದು ಕಾಯ್ದೆಯಿಂದಾಗಿ ನನ್ನ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಫೀಸ್ ಸ್ಟ್ರಕ್ಚರ್ ಇದು ಚೇಂಜಸ್ ಆಗ್ತದೆ. ಯಾಕಂದ್ರೆ ಶಾಲೆಯ ಮಕ್ಕಳ ಸಂಖ್ಯೆ ಅಧಿಕವಾದ್ರೆ ಫೀಸ್ ಕಮ್ಮಿ ಆಗ್ತದೆ, ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೆ ಫೀಸ್ ಅಧಿಕವಾಗ್ತದೆ. ಎಸ್ ದಿನೇಶ್ ಹೆಗಡೆ ಅವರೇ, ಈಗ ಅಧ್ಯಕ್ಷರಿಗೆ ಹೇಳಿದ್ದು ಅದು ಯಾವ ಫೀಸನ್ನು ಒಂದು ಸ್ಕೂಲ್ ನಿಗದಿಪಡಿಸುತ್ತೆ ಅನ್ನೋ ವಿಚಾರದಲ್ಲಿ ಇಲ್ಲಿ ನನ್ನ ಆಕ್ಷೇಪ ಇದೆ. ನನಗೆ ಕಾನೂನು ಏನು ಹೇಳಿದೆ ಅಂದ್ರೆ, ನೀನಿದ್ದಲ್ಲಿ ಶಿಕ್ಷಣ, ಇದು ಕಾನೂನು. ನಾನು ಒಂದು ವಿಲೇಜಲ್ಲಿದ್ದರೆ ಅಲ್ಲಿಯೇ ನನಗೆ ಶಿಕ್ಷಣ ಕೊಡಬೇಕು. ನಾನು ಎಲ್ಲೋ ಒಂದು ಅಂದರೆ ಸಮಾನವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದದ್ದು ಸರ್ಕಾರ. ಈಗ ಪ್ರಸ್ತುತ ಏನಿದೆ ಅಲ್ಲಲ್ಲಿ ಒಂದೇ ಕಡೆ ಕೇಂದ್ರೀಕೃತವಾಗಿದೆ. ಅದರ ಭವಿಷ್ಯತ್ತಿನ ಕಾನೂನಿನ ವಿಚಾರದಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಮಾತಾಡಿ. ಶಾಲೆಯನ್ನ ಹುಡುಕಿಕೊಂಡು ಬರುವಂತ ಹೆತ್ತವರಿದ್ದಾರೆ, ರಿಕ್ಷಾದಲ್ಲಿ ಹಾಕಿ ಮಕ್ಕಳನ್ನ ಕಳಿಸ್ತಾರೆ. ಇದನ್ನು ನಾವು ನಾಚಿಕೆ ಕೇಳುವ. ಯಾಕೆಂದ್ರೆ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಸರ್ಕಾರ. ಆ ಸರ್ಕಾರವನ್ನು ನಾವು ಇವತ್ತು ಕೇಳುವ. ಇವರ ಮೇಲೆ ಯಾಕೆ ಮುಗಿಬಿದ್ದದ್ದು? ನಾವು ಅವರ ಮೇಲೆ ಮುಗಿಬಿದ್ದಿಲ್ಲ. ಅವರಿಗೆ ಸರ್ಕಾರ ಕಡಿವಾಣ ಏನಾಕಿದೆ? ನೀವು ಅವರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡಿದೆ? ಈ ಆರ್ಟಿಕಲ್ ಪ್ರಕಾರ ಏನು ಮಾಡಿ ಎಲ್ರಿಗೂ ಸಮಾನ ಶಿಕ್ಷಣ ಕೊಡಬೇಕು, ಎಲ್ರಿಗೂ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಸರ್ಕಾರ ಇವರನ್ನು ಕಡಿವಾಣ ಹಾಕಿದೆ. ಹಾಗಾಗಿ ಇವರಿಗೆ ಸ್ವಲ್ಪ ಗಡಿಬಿಡಿ ಆಗಿದೆ. ನಾನು ಹೇಳುವಂಥದ್ದು ಈಗ ಗಡಿಬಿಡಿ ಯಾಕೆ ಆಗಿದೆ ಅಂದ್ರೆ, ಈಗ ಸರ್ಕಾರ ಏನಾಗಿದೆ, ಎಲ್ರಿಗೂ ಒಂದೇ ರೀತಿ ಈಗ 25% ಕೊಡಬೇಕು ರೈಟ್ ಟು RTI ಪ್ರಕಾರ, ಉಳಿದದ್ದು 75%. ಅದನ್ನು ಹೇಗೆ ಕೊಡ್ತೀರಿ? ಅದಕ್ಕೆ ನಿಗದಿಪಡಿಸಿದ್ದಾರೆ, ಸರ್ಕಾರ ನಿಗದಿಪಡಿಸಿದೆ, ಇವರಲ್ಲ. ಅಂದ್ರೆ ನಿಗದಿಪಡಿಸಿರುವಂತಹ ಅಧಿಕಾರ ನೀವು ವಕೀಲರಾಗಿ ನೋಡೋದಕ್ಕಿಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸುವವರಾಗಿ ಯೋಚನೆ ಮಾಡಿದ್ರೆ ಇಲ್ಲ, ನನಗೆ ಅದು RTI ಯಲ್ಲಿ ಅಷ್ಟು % ಸೀಟ್ ಅನ್ನ ಫ್ರೀ ಆಗಿ ಕೊಟ್ಟು ಅದರ ಜೊತೆಗೆ ನೀವು ಹೇಳಿದ ಹಾಗೆ ಫೀಸ್ ಅನ್ನು ಅವರು ತೆಗೆದುಕೊಳ್ಳಬೇಕು ಅಂತ ಬಯಸುವುದು ಸರಿಯೋ ತಪ್ಪು? ಅಲ್ಲ, ನಾವು ಫೀಸ್ ಅನ್ನು ಬಯಸುವುದಲ್ಲ. ಯಾವ ಇನ್ಸ್ಟಿಟ್ಯೂಷನ್ ಸೇವೆಯ ಹಿನ್ನೆಲೆಯಲ್ಲಿ ಮಾಡಿದ್ದಾರಲ್ವಾ, ಸೇವೆ ಅಂತ ಅನಿಸುತ್ತದೆ. ಖಾಸಗಿ ಶಾಲೆಯನ್ನ ನಡೆಸುವಂತದ್ದು ಸೇವೆ ಅಂತ ಯಾವ ಮಾನದಂಡವನ್ನ ಹೇಳಿದ್ರು? ಅಲ್ಲ, ಶಿಕ್ಷಣ ಬಿಸ್ನೆಸ್ ಅಲ್ಲ, ಶಿಕ್ಷಣ ಬಿಸ್ನೆಸ್ ಅಲ್ಲ. ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬಂದಂತ. ನಾನು ಎಂಟೈರ್ ಹಿಸ್ಟ್ರಿಯನ್ನು ಹೇಳುವುದಿದ್ರೆ 1882 ಅಲ್ಲಿ ಆಗಿನ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಎಜುಕೇಶನ್ ಕಮಿಷನ್ ಬಾಂಬೆಯಲ್ಲಿ ಏನು ಹೇಳಿದೆ ಅಂದ್ರೆ, ಎಲ್ರಿಗೂ ಸಮಾನ ಶಿಕ್ಷಣ ಮತ್ತು ಫ್ರೀ ಎಜುಕೇಶನ್ ಕೊಡ್ಬೇಕನ್ನೋದು. ಅಂದಿನಿಂದ ಇವತ್ತಿನವರೆಗೂ ಕೂಡ 76ರಿಂದ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಬೇಕು. ಸರ್ಕಾರಿ ಶಾಲೆಗಳನ್ನು 1983 ಅಲ್ಲಿರುವಂತಹ ಕರ್ನಾಟಕ ಎಜುಕೇಶನ್ ಆಕ್ಟ್ ಪ್ರಕಾರ ಫ್ರೀ ಎಜುಕೇಶನ್ ಅಂತ ಹೇಳೋದು. ಆದ್ರೆ ನಮ್ಮ ಮಂತ್ರಿಗಳಾಗ್ಲಿ ಸರ್ಕಾರದವರಾಗ್ಲಿ ಈ ಖಾಸಗಿಯವರಿಗೆ ಪ್ರಚೋದನೆ ನೀಡ್ತಾ ಬಂದೆ. ಅಂದ್ರೆ ನಾವು ಬೈಬೇಕಾದ ರಾಜಕಾರಣಿಗಳನ್ನ ಇಲ್ಲಿ. ಯಾಕಂದ್ರೆ ಯಾವ ವ್ಯವಸ್ಥೆಗೆ ನಾವು ಇವತ್ತು ನಮ್ಮನ್ನು ಒಡ್ಡಿದ್ದಾರೆ. ನಾವು ಇವತ್ತು ಇದೇ ಸ್ಕೂಲ್ ಓಪನ್ ಆಗುವಂತ ಸಮಯದಲ್ಲಿ ಎಷ್ಟು ಮಹಿಳೆಯರ ಬಂಗಾರ ಈ ಫೈನಾನ್ಸ್ ನಲ್ಲಿ ಇರುತ್ತೆ. ಇದನ್ನು ನಾವು ವ್ಯಾಲ್ಯೂಯೇಷನ್ ಇದು ಮಾಡಬೇಕಾಗಿದೆ. ಹಾಗಾಗಿ ಖಾಸಗಿ ಶಿಕ್ಷಣ ಅಂತ ಹೇಳ್ತಿರಲ್ವ, ಸಂಸ್ಥೆಗಳನ್ನ ಈಗ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ 100-200 ಇರಬಹುದು, ಲಕ್ಷಾನುಗಟ್ಟಲೆ ಸಾವಿರಾನುಗಟ್ಟಲೆ ಅಥವಾ ಕೋಟಿಗಟ್ಟಲೆ ಮಂದಿ ಅಲ್ಲಿ ತಮ್ಮ ಬಂಗಾರವನ್ನು ಅಡವಿಟ್ಟಿದ್ದಾರೆ. ನಮ್ಗೆ ಕನ್ಸರ್ನ್ ಅಂದ್ರೆ ದಿನೇಶ್ ಹೆಗಡೆ ಅವರೇ ವಿಚಾರ ಹೌದು, ಬಡವರಿಗೆ ಎಜುಕೇಶನ್ ಸಿಗಬೇಕು, ಎಲ್ಲವೂ ಸರಿ. ನಾನು ಬಡವ ಶ್ರೀಮಂತನೇ, ನನಗೆ ಕಾಣುವುದು ಮಗು ಮಾತ್ರ. ಯಾವ ಮಗು ಬಡವಲ್ಲ, ಯಾವ ವ್ಯಕ್ತಿಗೂ ಬಡವ ಅಲ್ಲ. ಇಲ್ಲಿ ಇರುವಂತದ್ದು ಪ್ರತಿ RTIಯಲ್ಲಿ 15% ಸೀಟ್ ಅನ್ನ 25% ಅನ್ನ ತೆಗೆದಿಟ್ಟು ಅವರಿಗೆ ಫ್ರೀ ಎಜುಕೇಶನ್ ಅನ್ನ ಅಲ್ಲಿ 25% ನೀವು ಹೇಳಿದ ಫೀಸ್ ಸ್ಟ್ರಕ್ಚರ್ ಅನ್ನ ಕೊಡಬೇಕು. ಅದೊಂದು ಪ್ರಸ್ತುತ ಬ್ಯಾಲೆನ್ಸ್ ಫ್ಯೂಚರ್ ಅದು ಕೂಡ ಅಬೋಲಿಷ್ ಆಗತ್ತೆ. ಅದಲ್ಲ, ಈಗ ಪ್ರಸ್ತುತ ಬ್ಯಾಲೆನ್ಸಿಂಗ್ ಏನಂದ್ರೆ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇದ್ದಾರೆ, ಸರ್ಕಾರ ಒಮ್ಮೆ ಅದೇ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಬ್ಯಾಲೆನ್ಸಿಂಗ್ 75% ಅಲ್ಲಿ ಏನಿದೆ ಅವರಿಗೆ ಏನು ಹೇಳ ಡಿವೈಡೆಡ್ ಬೈ ಆಯ್ತು. ಡಿವೈಡೆಡ್ ಬೈ ಎಷ್ಟು ಬರುತ್ತೆ? 10,000, 15,000, 20,000 ನಾವು ಕೊಡ್ತೇವೆ, ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟಾನ್ಸಸ್ ಅಲ್ವಾ. ನೀವು ಎಷ್ಟು ಕೊಡ್ತೀರ ಅಂತ ನಮಗೆ ಹೇಳಿದ್ದೀರಾ? ಈಗ ಅಲ್ಲಿ ಬೋರ್ಡ್ ಹಾಕ್ತಾರೆ, ಇಷ್ಟು ನಮಗೆ ಇಷ್ಟು ಖರ್ಚು ಅನ್ನೋದಕ್ಕೆ ಕೂಡ ಅಲ್ಲಿ ಹಾಕಬೇಕು, ನಮಗೆ ಇಷ್ಟು ಖರ್ಚಾಗುತ್ತೆ. ಹಾಗಾಗಿ ಕಾರಣ ಕೊಡಬೇಕು.
ಇಷ್ಟು ನಾವು ಕ್ವಾಲಿಟಿ ಕೊಡ್ತೇವೆ ಹಾಗಾಗಿ ಇಲ್ಲಿ ಕೊಡ್ತಾ ಇದ್ದಾರಾ, ಇವರು ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಇನ್ಸ್ಟಿಟ್ಯೂಷನ್ ಕ್ವಾಲಿಟಿ ಕೊಡದೆ ನಡೆಸ್ತಾ ಇದ್ದಾರೆ. ಎಸ್ ದಿನೇಶ್ ಹೆಗಡೆ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲೊಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.